ನನ್ನ ಬಡತನ ಅನಕ್ಷರತೆ ನನ್ನ ಸಾಧನೆಯ ಪಥದಲ್ಲಿ ಸಾಗಲು ಮೂಲ ಪ್ರೇರಣೆಯಾಯಿತು ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶಿಕ್ಷಣ ಸಂತ ಹರೇಕಳ ಹಾಜಪ್ಪ ಹೇಳಿದರು. ಅವರು ಕಡಪ ಸಮೀಪದ ಪಿಜಕಳ ಮಹಾವಿಷ್ಣು ದೇವಸ್ಥಾನದ ವಟಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಕಡಬ ತಾಲೂಕು ಪತ್ರಕರ್ತರ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲಾ ಎಸ್ಟಿಎಂಸಿ ಹಾಗೂ ಊರಿನ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಪಿಜಕಳ ಶಾಲಾ ವಿದ್ಯಾರ್ಥಿಗಳೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನನ್ನ ಬಡತನ ನನ್ನ ವಿದ್ಯಾಭ್ಯಾಸವನ್ನ ನುಂಗಿ ಹಾಕಿತು. ಆದರೆ ನನ್ನ ಸುತ್ತಲ ಬಡ ಜನರ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಎನ್ನುವ ಸದುದ್ದೇಶದಿಂದ ನಾನು ಕಿತ್ತಲೆ ಮಾರುವ ಕಾಯಕದೊಂದಿಗೆ ಶಾಲೆ ನಿರ್ಮಾಣದ ಕನಸನ್ನ ಹೊಂದಿ ಅದನ್ನ ಊರಿನ ಹಿರಿಯರು, ದಾನಿಗಳು, ಜನಪ್ರತಿನಿಧಿಗಳ ಸಹಕಾರದಿಂದ ಸಾಕಾರಗೊಳಿಸಿದ. ನಾನು ನನ್ನ ಬದುಕಿಗೆ ಏನು ಮಾಡಿಕೊಳ್ಳದೆ ಸಮಾಜಕ್ಕೆ ನನ್ನನ್ನು ಸಮರ್ಪಿಸಿಕೊಂಡಿದ್ದರಿಂದ ಮಾಧ್ಯಮಗಳು ಸೇರಿದಂತೆ ಎಲ್ಲರೂ ನನ್ನನ್ನು ಗುರುತಿಸುವಂತಾಗಿ ದೇಶದ ರಾಷ್ಟ್ರಪತಿಯವರಿಂದ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸುವಂತಾಗಿತ್ತು ಎಂದು ಹೇಳಿದರು. ಮದ್ರಸದಲ್ಲಿ 28 ಮಕ್ಕಳನ್ನು ನಾವು ಸಾಥ್ ಮಾಡಿದೆ. ಒಂದು ಕೋಚಿಂಗ್ ಅಧಿಕಾರಿ ಇದೆ ಅರೆಕಲ ನೀಪಡ್ ಒಂದು ಮದ್ರಸದಲ್ಲಿ. ಅದರಲ್ಲಿ 2001ರಲ್ಲಿ ಇಡಿ ಫರೀದ್ ಅವರು 28 ಮಕ್ಕಳು ಸ್ಥಾಪನೆ ಮಾಡಿದರು. 2001ರಲ್ಲಿ ಮಕ್ಕಳು ಯಾರಿದ್ದಾರೆ ಅವರೇ ಎಸ್ಟಿಎಂಸಿ ಆಗೋ ಒಂದು ನಿರ್ಣಯ ಬಂತು. ಆ ಕಾರಣಕ್ಕೆ ನನಗೆ ಈ ಮಕ್ಕಳನ್ನು ಮಗು ಇದ್ದ ಕಾರಣ ನಿಮ್ಮ ಜೊತೆಯಲ್ಲಿ ಇವತ್ತು ಕೂಡ ಪೂರ್ವಕಂಡ ಮಕ್ಕಳಿದ್ದರೆ ಕೂಡ ಅವರಿಗೆ ಸರ್ಕಾರಿ ಶಾಲೆಯಲ್ಲಿ 28 ಮಕ್ಕಳ ಸ್ಥಾಪನೆ. 2001ರಲ್ಲಿ ಒಂದು ಕೂಡು ಡೆವಲಪ್ಮೆಂಟ್ ಹಾಕುವ ನಿರ್ಣಯ ಬಂತು. ಸರ್ವ ಶಿಕ್ಷಣ ಅಭಿಯಾನ ಬರಲಿಲ್ಲ. ಆದರೆ 28 ಮಕ್ಕಳ ಸ್ಥಾಪನೆ ಮಾಡಿದ 2001ರಲ್ಲಿ ಡಿಪ್ಯೂಟೇಷನ್ ಕಿಲಾರ ಟೀಚರ್ ಒಂದು ಕೊಟ್ಟಿದ್ರು ನನಗೆ. BO ಕ್ಷೇತ್ರ ಸುತ್ತನಾದಿ ಕೆ ಆನಂದ ಇದ್ರು. ನಿಮಗೆ ಗೊತ್ತಿರು ಬಹಳ ಉದ್ಯಮಿ ಅವರು ಈಗ ರಿಟೈರ್ಡ್ ಆಗಿ ಇಲ್ಲಿಗೋದ್ರ ನನಗೆ ಅವರು ಸಹಾಯ ಮಾಡಿದ್ರು. ಆ ನಂತರ ನಾನು ಒಂದು ಸರ್ಕಾರಿ ಶಾಲೆ ಓಡಾಟ ಇದ್ದೇನೆ. ಯಾರು ಡ್ರೆಸ್ ಕೊಡ್ತಾರೆ, ಯಾರು ಕೊಡ್ತಾರೆ, ನನ್ನ ಕಣ್ಣಾರ ಕಂಡಿದ್ದ ಜನ ನನ್ನ ತಲೆಯಲ್ಲಿ ಗುಟ್ಟಿತ್ತು. ಒಂದು ಕಿಟ್ಲನ್ನ ನೋಡಿ ಯಾರು ನನಗೆ ಸಹಾಯ ಕೊಡ್ತಾರೆ. ಸನ್ಮಾನ ಸಮಾರಂಭದ ವೇದಿಕೆಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿ ರವಿರಾಜ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ನಿವೃತ್ತ ಶಿಕ್ಷಕ ಸಂತಪ್ಪಗೌಡ, ಪಿಜಕಳ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಸುಂದರ್ ಪಾಲೋಳಿ, ಜಿಲ್ಲಾ ಪತ್ರಕರ್ತರ ಸಂಘದ ಕೋಶಾಧಿಕಾರಿ ಪುಷ್ಪರಾಜ್, ಗ್ರಾಮೀಣ ಕಾರ್ಯದರ್ಶಿ ಸಿದ್ದಿಕ್ ನಿರಾಚಿ, ಸದಸ್ಯ ಭಾಸ್ಕರ ಕಟ್ಟ, ಕಡಬ ತಾಲೂಕು ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ ಕೆಎಸ್ ಬಾಲಕೃಷ್ಣ ಕೊಯ್ಲಾ, ಕಾರ್ಯದರ್ಶಿ ವಿಜಯಕುಮಾರ್ ಪೆರ್ಲಾ, ಪ್ರಮುಖರಾದ ಆನಂದ್ ಗೌಡ ಕೊಂಕಾಡಿ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಸುಮಾರು 15 ವರ್ಷದಿಂದ ಆಜಬ್ಬ ಸರ್ ನೋಡ್ತಾ ಇದ್ದಾರೆ. ತಲೆಯಲ್ಲಿ ಒಂದು ಕಿತ್ತಳೆ ಬುಟ್ಟಿ, ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿ ಒಂದು ಖಾಸಗಿ ಬಸ್ಸು ನಿಲ್ದಾಣದ ಬಳಿ ಅವರು ಕಿತ್ತಳೆ ಮಾರಾಟವನ್ನು ಮಾಡಿ ಅವರು ಜೀವನ ಮಾಡ್ತಾ ಇದ್ದರು. ಆದರೆ ಕೇವಲ ವೈಯಕ್ತಿಕ ಮತ್ತು ಸ್ವಂತಕ್ಕೆ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಮಾಜಕ್ಕೆ ದಾರಿ ಎರಿಬೇಕು ಅಂತೇಳಿ ಇವತ್ತು ಆ ಊರಿನ ಅವರು ಅನಕ್ಷರರಾದರೂ ಕೂಡ ನಮ್ಮ ಊರಿನ ಮಕ್ಕಳು ವಿದ್ಯೆ ವಂಚಿತರಾಗಬಾರ್ದು, ಅವರಿಗೆ ಶಿಕ್ಷಣ ವಂಚಿತರಾಗಬಾರ್ದು ಅಂತೇಳಿ ಇವತ್ತು ಒಂದು ಶಾಲೆಯನ್ನು ಕಟ್ಟಿ ಒಂದು ಅವರ ದುಡಿಮೆಯ ಇವತ್ತೇನು ಶ್ರಮದಿಂದ ಬಂದಿದೆ ದುಡ್ಡು, ಅದನ್ನು ಆರಂಭಿಕವಾಗಿ ಅದಕ್ಕೆ ತೊಡಗಿಸಿ ಇವತ್ತು ಅವರಿಗೆ ನಾವು ಇಲ್ಲೊಂದು ಸನ್ಮಾನಕ್ಕೆ ಕರೆಯುವಾಗ ಮೊದಲಾಗಿ ಅವರು ಹೇಳಿದ್ರು 25 ತಾರೀಕು ತನಕ ನಮಗೆ ಪುರ್ಸೋತಿಲ್ಲ, ಡೇಟ್ ಇಲ್ಲ. ಅಷ್ಟು ಸನ್ಮಾನ ಕಾರ್ಯಕ್ರಮ ಇವತ್ತು ಬೇರೆ ಬೇರೆ ಜಿಲ್ಲೆ ರಾಜ್ಯದಲ್ಲಿ ಕೇಳ್ತೇವೆ. ನಾವು ಮುಖ್ಯಮಂತ್ರಿ ಕೇಳಿದ್ರು ಅವರು ಡಿಸೆಂಬರ್ 2nd ವೀಕ್ ಮಾಡುವ ಅಂತ ಹೇಳ್ತಾರೆ. ಆದರೆ ಆಜಬ್ಬರು ಡಿಸೆಂಬರ್, ಯಾಕೆಂದ್ರೆ ಅರ್ಥ ಇವತ್ತು ಮುಖ್ಯಮಂತ್ರಿಗಿಂತಲೂ ಅದು ಪದ್ಮ ಪ್ರಶಸ್ತಿ ವಿಜೇತ ಆಜಬ್ಬರವರು ಆ ಮಟ್ಟಕ್ಕೆ ಬೆಳೆದು ನಮಗೆಲ್ಲರಿಗೂ ಕೂಡ ಖುಷಿ ತಂದಿದೆ. ದಿವಾಕರ್ ಎಂ, V4 ನ್ಯೂಸ್, ಕಡಪ. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full sheet laminate display and 200 veneers full sheet display. Also have widest range of cabinet handle, main door handles and locks. Glass shutter for kitchen, pantry, lift ups and magic corner, wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.